ಗಜಮುಖನೆ ಮೆರೆವಯೇ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ. ನಮಸ್ಕಾರ ಬಂಧುಗಳೇ, ಕಥಾಮೃತ ಯೂಟ್ಯೂಬ್ ಚಾನಲ್ ಈ ಬಾರಿಯ ದಸರಾ ಹಬ್ಬಕ್ಕೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಭಕ್ತಿಗೀತಾಮೃತ ಅನ್ನುವಂಥ ಶೀರ್ಷಿಕೆಯಲ್ಲಿ ಕನ್ನಡ ಭಕ್ತಿಗಾನ ಸ್ಪರ್ಧೆಯನ್ನು ಈ ಬಾರಿ ಆಯೋಜಿಸಿದೆ. ಈ ಸ್ಪರ್ಧೆಯ ಎಲ್ಲ ವಿವರಣೆಗಳು ಹಾಗೂ ನಿಯಮಗಳನ್ನು ನಾವು ಈಗಾಗಲೇ ಎಲ್ಲ ಕಡೆ ಬಿತ್ತರಿಸಿ ಆಗಿದೆ. ಅದೇ ರೀತಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಮೂಲಕ ಅಂದರೆ ನಮ್ಮ ಈ ಕುಮಾರವ್ಯಾಸ ಭಾರತದ ಸಂಚಿಕೆಯಲ್ಲೂ ಕೂಡ ನಾವು ಇದರ ವಿವರಣೆಗಳನ್ನು ನಾವು ನೀಡ್ತಾ ಇದ್ದೇವೆ. ಸಂಚಿಕೆಯ ಕೊನೆಯಲ್ಲಿ ಇದರ ವಿವರಣೆಗಳಿವೆ. ಎಲ್ಲರೂ ಇದನ್ನು ತಪ್ಪದೆ ನೋಡಿ ಎಲ್ಲ ವಿವರಣೆಗಳನ್ನು ನಿಯಮಗಳನ್ನೆಲ್ಲ ನೋಡಿ ಈ ಸ್ಪರ್ಧೆಯಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ನಮ್ಮ ಈ ಕಥಾಮೃತದ ಈಗ 8ನೇ ಸಂಚಿಕೆ ಅಂತ ನಾವು ಮುಂದುವರಿತಾ ಇದ್ದೇವೆ. ಕಳೆದ 7ನೇ ಸಂಚಿಕೆಯಲ್ಲಿ ನಾವು ಹಸ್ತಿನಾಪುರದಲ್ಲಿ ಕೌರವರ ಜನನ, ಹಾಗೆ ಕಾನನದಲ್ಲಿ ಪಾಂಡವರ ಜನನ, ಈ ವೃತ್ತಾಂತವನ್ನು ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಅದೇ ಸಮಯದಲ್ಲಿ ಭಗವಂತ ಶ್ರೀಕೃಷ್ಣನ ಜನನದ ವೃತ್ತಾಂತವನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಮುಂದೆ ಕತೆ ಏನಾಯಿತು, ಕತೆ ಯಾವ ರೀತಿಯಲ್ಲಿ ಸಾಗ್ತದೆ ಅನ್ನೋದನ್ನು ಬನ್ನಿ ಕಥೆಯತ್ತ ಸಾಗೋಣ. ಧರ್ಮೋ ರಕ್ಷತಿ ರಕ್ಷಿತ. ವಂದನೆಗಳು. ಬಂಧುಗಳೇ, ಕೃಷ್ಣ ಅವತಾರವಾಯಿತು. ಕೃಷ್ಣ ನುಡಿಸಿದ ಧರೆಯಲ್ಲಿ ಜಗಕ್ಕೆ ಪಾವನವಾಯಿತು. ಜಗನ್ನಿಯಾಮಕನಾದಂತಹ ಕೃಷ್ಣ ಭೂಲೋಕದಲ್ಲಿ ಜನಿಸಿದಾಗ ದೇವತೆಗಳು ಸಂತೋಷದಿಂದ ಹೂಮಳೆಗರೆದರಂತೆ. ಇದು ಮಧುರೆಯಲ್ಲಿ ನಡೆದಂತಹ ಘಟನೆ. ಇವಾಗ ನಾವು ಪುನಃ ಹಸ್ತಿನಾವತಿಯ ಕಡೆಗೆ ಸಾಗೋಣ. ಹಸ್ತಿನಾವತಿಯಲ್ಲಿ 101 ಮಕ್ಕಳು. ಪಾಂಡವರು ಕಾನನದಲ್ಲಿ ಪಾಂಡುವಿಗೆ ಮಕ್ಕಳಾಗಿದೆ ಎನ್ನುವುದನ್ನು ತಿಳಿದಂತಹ ಯಾದವರು, ವಸುದೇವ ಮೊದಲಾದವರು ಮಕ್ಕಳಾಗಿದೆ ಎನ್ನುವುದನ್ನು ತಿಳಿದಂತಹ ಯಾದವರ ಪುರೋಹಿತರು, ಕಶ್ಯಪ ಮೊದಲಾದವರೆಲ್ಲರೂ ಕಾನನದ ಕಡೆಗೆ ಬಂದರು. ಅಲ್ಲಿ ಪಾಂಡವರಿಗೆ ಉಪನಯನ, ನಾಮಕರಣ ವೇದಿಕೆಯು ಸಿದ್ಧವಾಯಿತು. ಈತನೇ ಧರ್ಮಜನು, ಎರಡನೆಯಾತ ಭೀಮನು, ಬಳಿಕ ಮೂರನೆಯಾತನರ್ಜುನ, ನಕುಲನೈದನೆಯಾತ ಸಹದೇವ. ಈತಗಳು ಕೌಂತೆಯ ಮಾದ್ರೆಯಾತಿಶಯ ಪರಿಭೇದರಹಿತ ಖ್ಯಾತರೆಂದರು. ಪರಮ ಮುನಿಗಳು ಪಾಂಡುನಂದನರ. ಇವಾಗ ಒಬ್ಬೊಬ್ಬನಿಗೆ ಹೆಸರಾಗುತ್ತಾ ಇದೆ, ನಾಮಕರಣವಾಗುತ್ತದೆ. ಈತನೇ ಧರ್ಮಜ, ಯಮ ಧರ್ಮರಾಯನ ಮಗ, ಅವನು ಧರ್ಮರಾಯ. ಅವನಿಗೆ ಇನ್ನೊಂದು ಹೆಸರು ಯುಧಿಷ್ಠಿರ. ಈತ ವಾಯುಸುತ, ಅವನೇ ಭೀಮ. ಈತ ಇಂದ್ರಸುತ, ಆತನೇ ಅರ್ಜುನ. ಆಮೇಲೆ ಇಬ್ಬರು ಮಕ್ಕಳು, ಅವಳಿ ಮಕ್ಕಳು, ಇದು ಮಾದ್ರಿಯ ಮಕ್ಕಳು, ನಕುಲ ಸಹದೇವರು. ಆ ರೀತಿ ನಾಮಕರಣವಾಯಿತು. ನಾಮಕರಣವೆಲ್ಲವೂ ಆದ ಮೇಲೆ ಬಂದಂತಹ ಅತಿಥಿಗಳು ಕಾನನದಿಂದ ಹೊರಟರು.
ಇವಾಗ ಪಾಂಡು ಕಾನನದಲ್ಲಿ ಮುನಿ ಸಮೂಹದೊಂದಿಗೆ ಆನಂದದಿಂದ ಅತಿಯಾದಂತಹ ಸಂತೋಷದಿಂದ ಇದ್ದ. ಅವಸಂತದಡೊಮ್ಮೆ ಮಾದ್ರೀ ದೇವಿ ವನದೊಳಗಾಡುತ್ತಿದ್ದಳು. ಹೂವಿನಲಿ ಸರ್ವಾಂಗ ಶೃಂಗಾರದ ವಿಲಾಸದಲ್ಲಿ ಅವಳಿವಳು ಊರ್ವಶಿಯೋ ರಂಬೆಯೋ ದೇವವಧುಗಳ ಸುಳಿವೋ ತಾನೆನಲು ಆವ ಚೆಲುವಿಕೆ ಶಿವ ಶಿವ ಎಂದರಸ ಬೆರಗಾದ. ಕುಂತಿ ಮಾದ್ರಿ ಇವರ ಸಂತೋಷಕ್ಕೆ ಪಾರವೇ ಇಲ್ಲ. ಮಕ್ಕಳಿಲ್ಲದವರಿಗೆ ಗತಿ ಇಲ್ಲವಂತೆ, ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲವಂತೆ, ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲವಂತೆ. ಈ ರೀತಿಯಾಗಿ ಕಾಡಿ ಬೇಡಿ ಪಾಂಡುವಿನಿಂದ ಒಪ್ಪಿಗೆಯನ್ನು ಪಡೆದಂತಹ ಮಕ್ಕಳು ಪಾಂಡವರು. ಆ ರೀತಿ ಪಾಂಡು ಕಾನನದಲ್ಲಿ ಮಕ್ಕಳೊಂದಿಗೆ ಬಹಳ ಸಂತೋಷದಿಂದ ನಲಿದಾಡುತ್ತಾ ಇದ್ದ, ಕುಣಿದಾಡುತ್ತಾ ಇದ್ದ, ಆನಂದ ಪಡುತ್ತಾ ಇದ್ದ, ಯೋಗ ಸಮಾಧಿಯಲ್ಲಿ ಕೆಲವೊಮ್ಮೆ ಇರುತ್ತಾ ಇದ್ದ. ಹಸ್ತಿನಾವತಿಯ ರಾಜ್ಯ ವೈಭವ ಎಲ್ಲವೂ ಅವನ ಪಾಲಿಗೆ ತೃಣ ಸಮಾನ ಅಂತ ಅನಿಸಿತು. ಹೀಗೆ ಮಕ್ಕಳು ಬೆಳೆದ್ರು ದೊಡ್ಡವರಾದ್ರು. ಹಿರಿಯವನಾದಂತಹ ಯುಧಿಷ್ಠಿರನಿಗೆ ಅಂದರೆ ಧರ್ಮಜನಿಗೆ ವರುಷ 16 ಆಯಿತು. ಹಿರಿಯವನಾದಂತಹ ಯುಧಿಷ್ಠಿರನಿಗೆ 16 ವರ್ಷವಾಗಿರುವ ಆಯಿತು. ಇದೇ ಸಂದರ್ಭದಲ್ಲಿ ವಸಂತಾಗಮನವಾಯಿತು. ನೆನಪಿಸಿಕೊಳ್ಳಬೇಕು ನಾವು, ಇದೇ ಸಂದರ್ಭದಲ್ಲಿ ವಸಂತ ಆಗಮನವಾಯಿತು. ಏನು ವಸಂತಾಗಮನದ ವಿಶೇಷ? ವಸಂತಾಗಮನದ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ವೃಕ್ಷಗಳು ಗಿಡಗಳು ಹೂವನ್ನು ಕೊಡುತ್ತವೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಹೂವಿನ ಪರಿಮಳ ತಂಗಾಳಿ ಬೀಸುತ್ತದೆ. ಬಹುಶಃ ನಮ್ಮ ಕವಿ ಹೇಳಿದಂತೆ ಕಾಮನ ದಳದ ಚೂಣಿಯ ಸೊಗಡು, ಅದು ಕಾಮನ ದಳದ ಚೂಣಿಯ ಸೊಗಡು. ಸಾಧಾರಣವಾಗಿ ವಸಂತ ಅಂತ ಹೇಳಿದ್ರೆ ಕಾಮನ ಮಂತ್ರಿ ಅಂತೆ. ಕಾಮ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಿದೆ? ಮನ್ಮಥ ಒಂದು ಕಡೆಗೆ ಪ್ರವೇಶ ಮಾಡ್ತಾನೆ ಅಂತ ಆದ್ರೆ ಪರಿಸ್ಥಿತಿ ಎಷ್ಟೆಲ್ಲ ವಿಕೋಪಕ್ಕೆ ಹೋಗಬಹುದು ಎನ್ನುವುದನ್ನ ಗ್ರಹಿಸುವುದಕ್ಕೆ ಸಾಧ್ಯತೆ ಇಲ್ಲ. ಅಂತಹ ಒಂದು ವಸಂತನ ಆಗಮನ ಆ ಕಾನನಕ್ಕೆ ಆಯಿತು. ಎಲ್ಲ ಕಡೆಯಲ್ಲಿ ಮೊರೆವ ತುಂಬಿ ಕೋಗಿಲೆಯ ಮಧುರ ಧ್ವನಿ, ಅರಳಿದಂತಹ ತಾವರೆ, ಚಿಗುರಿದಂತಹ ಮಾವು, ವಸಂತ ಬಂದನೇ ಬಂದ. ಇಡೀ ಜಗವನ್ನೇ ಪರಿಮಳವು ಆವರಿಸಿತು. ಇಲ್ಲಿ ನಾವು ನೆನಪಿಸಿಕೊಳ್ಳುವಂಥದ್ದು, ಇಂತಹ ವಸಂತ ಆಗಮನದ ಸಂದರ್ಭದಲ್ಲಿ ಪಾಂಡುವಿನಲ್ಲಿ ಆದಂತಹ ಬದಲಾವಣೆ. ಆ ವಸಂತನ ಆಗಮನದಿಂದಲಾಗಿ ಪಾಂಡು ತನ್ನತನವನ್ನು ಕಳೆದುಕೊಂಡು ಬಿಟ್ಟ, ಋಷಿಶಾಪವನ್ನು ಮರೆತು ಬಿಟ್ಟ, ಕಾಮ ಪರವಶನಾದ.
यत्र योगेश्वरो कृष्णो यत्र पार्थो धनुर्धरः तत्र श्रीर्विजयो भूतिं ध्रुवनीतिर्मतिर्